ದೇಶದ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ. ಹೇಗೆ ನಡೆಸಬೇಕು ಎಂಬ ಅರಿವು ಕೇಂದ್ರ ಸರ್ಕಾರಕ್ಕೆ ಇಲ್ಲ. ಪ್ರಧಾನಿಗೆ ಸಲಹೆ ನೀಡುವವರು ಯಾರೂ ಇಲ್ಲ. ಬ್ಯಾಂಕುಗಳು ಮುಳುಗಿ ಹೋಗುತ್ತಿದೆ. ಜಗತ್ತಿನಲ್ಲಿ ಭಾರತ ತನ್ನ ತೂಕ ಕಳೆದುಕೊಳ್ಳುತ್ತಿದೆ ಎಂದು ಮಾಜಿ ಕೇಂದ್ರ ಸಚಿವ ಸಿಎಂ ಇಬ್ರಾಹಿಂ ಹೇಳಿದರು. ಅವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ನಮ್ಮ ಜಿಡಿಪಿ 3.30ಗೆ ಇಳಿದಿದೆ. ಆರ್ಥಿಕ ಸ್ಥಿತಿ ಕುಸಿದು ಹೋಗಿದೆ. ಎನ್ಆರ್ಸಿ ಸಿಎಎ ಬಗ್ಗೆ ಮೋದಿ ಹಾಗೂ ಅಮಿತ್ ಶಾಗೂ ಗೊಂದಲ ಇದೆ ಎಂದರು. ನಮ್ಮ ಜಿಡಿಪಿ ಇವತ್ತಿನ ದಿವಸ 3.5% ಬಂದಿದೆ. ಹಣದುಬ್ಬರ ಬೆಲೆಗಳು 7.80% ಜಾಸ್ತಿ ಆಗಿದೆ. ಬೆಳೆ ಇದ್ದಾಗ ರೇಟ್ ಇಲ್ಲ, ರೇಟ್ ಇದ್ದಾಗ ಬೆಳೆ ಇಲ್ಲ. ನೀರುಳ್ಳಿ ನಾವು ಕಡಿಮೆ ಹೊತ್ತು ತರಿಸ್ಕೊಡ್ತೀವಿ ಅಂದ್ರು, ನೀರುಳ್ಳಿ ತರಿಸ್ಕೊಂಡ್ರು ರಾಜ್ಯದವ್ರು ತಗೊಳಕ್ ತಯಾರಿಲ್ಲ. ಯಾಕಂದ್ರೆ ಇಲ್ಲೇ ನೀರುಳ್ಳಿ ಬಂದ್ಬಿಡ್ತು ಅಂತ. ಅಂದ್ರೆ ಯಾವ ಸಂದರ್ಭದಲ್ಲಿ ಏನ್ ತೀರ್ಮಾನ ತಗೋಬೇಕು ಅನ್ನಕ್ಕಂತ ಆಡಳಿತ ನಡೆಸ್ತಕ್ಕಂಥವ್ರಿಗೆ ಜ್ಞಾನ ಇಲ್ಲದಿರೋದ್ರಿಂದ ಇವತ್ತು ಈ ದೇಶದ ಪರಿಸ್ಥಿತಿಯನ್ನ ಏನ್ ಎನ್ಆರ್ಸಿ, ಸಿಎಎ, CPR, NPR, ಅಮಿತ್ ಶಾನು ಕನ್ಫ್ಯೂಸ್ ಇದ್ದಾರೆ, ಮೋದಿನೂ ಕನ್ಫ್ಯೂಸ್ ಇದ್ದಾರೆ. ಮೋದಿ ಒಂದ್ ಕಡೆ ಹೇಳ್ತಾರೆ ಎನ್ಆರ್ಸಿ ದೇಶದಲ್ಲಿ ಎಲ್ಲೂ ಬರಲ್ಲ. ಅಮಿತ್ ಶಾ ಪಾರ್ಲಿಮೆಂಟ್ ಹೇಳ್ತಾರೆ ದೇಶದಲ್ಲಿ ಎಲ್ಲ ಕಡೆ ಎನ್ಆರ್ಸಿ ಬರುತ್ತೆ. ಉನ್ನತ ವ್ಯಾಸಂಗ ಮಾಡಿದವರು ನಿರುದ್ಯೋಗದಿಂದ ಅಲೆದಾಡುತ್ತಿದ್ದಾರೆ. ಕತ್ತೆ ಬಾಲಕ್ಕೆ ಡಬ್ಬ ಕಟ್ಟಿ ಬಿಟ್ಟಂತಾಗಿದೆ ಇವರ ಪರಿಸ್ಥಿತಿ. ಸಂವಿಧಾನವೇ ನಮಗೆ ಬೈಬಲ್. ಸಂವಿಧಾನ ಹೇಳಿದಂತೆ ನಡೆಯಬೇಕು. ಜೈ ಶ್ರೀರಾಮ್ ಎಂದ್ರೆ ಎಲ್ಲಿ ಹೊಡೆದು ಬಿಡುತ್ತಾರೋ ಎಂಬ ಹೆದರಿಕೆ ಹುಟ್ಟುವಂತಾಗಿದೆ. ನಿರ್ಮಲಾ ಸೀತಾರಾಮ್ ಆರ್ಥಿಕ ಸ್ಥಿತಿಗೂ ನಮಗೂ ಸಂಬಂಧ ಇಲ್ಲ ಅಂತ ಇದ್ದಾರೆ ಎಂದು ಹೇಳಿದ್ರು. ಇವತ್ತು ಏನು ಸಿಎ ಈ ಕನ್ಫ್ಯೂಷನ್ ಅನ್ನ ಕತ್ತೆ ಬಾಲಕ್ಕೆ ಡಬ್ಬ ಕಟ್ಬಿಟ್ಟು ಬಿಟ್ಬಿಟ್ರೆ ಕತ್ತೆ ಓಡ್ತಾ ಇದೆ, ಸೌಂಡ್ ಬರ್ತಾ ಇದೆ, ಸೌಂಡ್ ಬರ್ತಾ ಇದೆ ಅಂತ ಕತ್ತೆ ಓಡ್ತಾ ಇದೆ, ಡಬ್ಬ ಕಟ್ಟಿದ್ದಕ್ಕೆ ಸೌಂಡ್ ಬರ್ತಾ ಇದೆ. ಜನ ಇದ್ರಲ್ಲಿ ಗೊತ್ತಾಗ್ತಾ ಇಲ್ಲ, ಕತ್ತೆಗೆ ನಿಲ್ಸೋದು ಡಬ್ಬಕ್ಕೆ ನಿಲ್ಸೋದು, ಈ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇವತ್ತು ಸುಪ್ರೀಂ ಕೋರ್ಟ್ ಲಾಯರ್ಗಳು, ರಿಟೈರ್ಡ್ ಚೀಫ್ ಜಸ್ಟಿಸ್ಗಳು, ಸಂತೋಷ್ ಹೆಗ್ಡೆ, ಕಣಿವೆ ಸಾಹಿತಿಗಳು, ಇವರೆಲ್ಲ ವಿದ್ಯಾವಂತರ. ಇದನ್ನು ನೀವು ಕೂತು ಯೋಚನೆ ಮಾಡಿ, ಇದು ಯಾಕೆ ದೇಶದಲ್ಲಿ ನಾವು ಇದನ್ನು ತಂದಿದ್ದೀವಿ, ಇದು ಬೇಕಾಗಿತ್ತ? ಯೂನಿವರ್ಸಿಟಿ ವಿದ್ಯಾರ್ಥಿಗಳು, IIT, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಜಾಮಿಯಾ ಮಿಲಿಯಾ ಅಂದ್ರೆ ಸಾಬರು ತಿಳ್ಕೊಂಡಿದ್ದಾರೆ. 50% ಅಲ್ಲಿ ಹಿಂದೂಗಳಿದ್ದಾರೆ. ಅಲಿಗಢ್ ಯೂನಿವರ್ಸಿಟಿಯಲ್ಲಿ 40% ಹಿಂದೂಗಳಿದ್ದಾರೆ. ಆ ಹುಡುಗರೆಲ್ಲ ಯಾಕೆ ಇವತ್ತು ಹೊರಗೆ ಬಂದ್ರು? ಜನವಿರೋಧಿ ನೀತಿಗಳನ್ನ ಜಾರಿಗೆ ತಂದು ಅಮಾಯಕರನ್ನ ಯಾಕೆ ಬಲಿ ಪಡೆಯುತ್ತಿದ್ದಾರೆ? ಯಾರು ಈ ಕಾನೂನು ತಂದಿರುವುದು? ಇದರಿಂದೇನಾದ್ರೂ ನಿಮಗೆ ಉಪಯೋಗ ಇದೆಯೇ ಅಂತ ಅವರು ಬಿಜೆಪಿ, ಕಾಂಗ್ರೆಸ್ ಬಿಟ್ಟು ಬಿಡಿ. ಇವರುಗಳು 5 ವರ್ಷಕ್ಕೆ ಬರುವ ಗಿರಾಕಿಗಳು. ಇವರು ಬಾಡಿಗೆದಾರರು, ಮಾಲೀಕರಲ್ಲ. ಈ ದೇಶವನ್ನ ಮತ್ತು ದೇಶದ ಜನರನ್ನ ಕಾಪಾಡಿ ಎಂದು ಮಾಧ್ಯಮದವರ ಮುಂದೆ ಕಣ್ಣೀರು ಹಾಕಿದ ಘಟನೆಯೂ ನಡೆಯಿತು. ಈ ಸಂದರ್ಭ ಶಾಸಕ ಯುಟಿ ಖಾದರ್, ವಿಧಾನ ಪರಿಷತ್ನ ಸದಸ್ಯರಾದ ಐವಾನ್ ಡಿಸೋಜಾ, ಟಿಕೆ ಸುಧೀರ್ ಮತ್ತಿತರ ಕಾಂಗ್ರೆಸ್ ಮುಖಂಡರು ಹಾಜರಿದ್ದರು.